ಸ್ವಚ್ಛ ಭಾರತ್ ಅಭಿಯಾನದ ಅಂಗವಾಗಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಸುವರ್ಣನಾಡು ಫ್ರೆಂಡ್ಸ್ ಯುವಕರ ಒಟ್ಟುಗೂಡುವಿಕೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವು ಬಂಟ್ವಾಳದ ಸುವರ್ಣನಾಡಿನಲ್ಲಿ ನಡೆಯಿತು. ಸ್ವಚ್ಛ ಭಾರತ್ ಅಭಿಯಾನ ಯುವಕರ ಪ್ರೇರಣೆಯಿಂದ ಅಷ್ಟೇ ಆಗಲು ಸಾಧ್ಯ. ಅಂತಹ ಒಂದು ಕಾರ್ಯಕ್ರಮವು ಬಂಟ್ವಾಳದ ಸುವರ್ಣನಾಡಿನ ಸುವರ್ಣನಾಡು ಫ್ರೆಂಡ್ಸ್ ಯುವಕರ ತಂಡದಿಂದ ಹಮ್ಮಿಕೊಂಡಿದ್ರು. ಸುವರ್ಣನಾಡಿನ ಪರಿಸರ ಸಹಿತ ಸುತ್ತಮುತ್ತಲ ಪ್ರದೇಶವನ್ನ ಯುವಕರು ಮತ್ತು ಊರವರು ಸ್ವಚ್ಛಗೊಳಿಸಿದ್ರು. ಸುಮಾರು 30ಕ್ಕೂ ಹೆಚ್ಚು ಮಂದಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಬಂಟ್ವಾಳ.